ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಪ್ರಾಚೀನ ಭಾರತದ ಇತಿಹಾಸದ ಕುರಿತು ಪ್ರಮುಖ ಪ್ರಶ್ನೋತ್ತರಗಳನ್ನು ಚರ್ಚಿಸೋಣ. ಮೊದಲನೇ ಪ್ರಶ್ನೆ, ಇಂಡಿಯಾ ಎಂಬ ಪದವು ಯಾವ ಭಾಷೆಯಿಂದ ಬಂದ ಪದವಾಗಿದೆ? ಸರಿಯಾದ ಉತ್ತರ ಗ್ರೀಕ್. ಇಂಡಿಯಾ ಎಂಬ ಪದವು ಇಂಡೋಸ್ ಎಂಬ ಗ್ರೀಕ್ ಪದದಿಂದ ಬಂದಿದೆ. ಭಾರತದ ಪ್ರಮುಖ ನದಿಯಾದ ಸಿಂಧೂ ನದಿಗೆ ಈ ಪದವನ್ನು ಬಳಸಲಾಗಿದೆ. ಇನ್ನು ಹಿಂದೂಸ್ತಾನ ಎಂಬ ಪದವು ಪರ್ಷಿಯನ್ ಭಾಷೆಯಿಂದ ಬಂದಿದ್ದು, ಪರ್ಷಿಯನ್ನರು ಸಿಂಧೂ ನದಿಗೆ ಹಿಂದೂ ನದಿ ಎಂದು ಕರೆಯುತ್ತಾರೆ. ಹಾಗಾಗಿ ಇವರು ಸಿಂಧೂ ನದಿ ಹರಿಯುವ ಈ ದೇಶವನ್ನು ಹಿಂದೂಸ್ತಾನ ಎಂದು ಕರೆದರು. ಹಾಗಾಗಿ ಭಾರತಕ್ಕೆ ಹಿಂದೂಸ್ತಾನ ಎಂಬ ಹೆಸರು ಕೂಡ ಬಂದಿದೆ. ಮುಂದಿನ ಪ್ರಶ್ನೆ, ಲಿಖಿತ ಮೂಲಾಧಾರಗಳು ಇಲ್ಲದ ಕಾಲವನ್ನು ಹೀಗೆಂದು ಕರೆಯಲಾಗುತ್ತದೆ. ಸರಿಯಾದ ಉತ್ತರ ಇತಿಹಾಸ ಪೂರ್ವ ಕಾಲ. ಲಿಖಿತ ಮೂಲಾಧಾರಗಳು ಲಭ್ಯವಿಲ್ಲದ ಕಾಲವನ್ನು ಇತಿಹಾಸ ಪೂರ್ವ ಕಾಲ ಅಥವಾ ಪ್ರಾಗೈತಿಹಾಸಿಕ ಕಾಲ ಎಂದು ಕರೆಯಲಾಗುತ್ತದೆ. ಇನ್ನು ಲಿಖಿತ ಮೂಲಾಧಾರಗಳು ಲಭ್ಯವಿರುವ ಕಾಲವನ್ನು ಇತಿಹಾಸ ಕಾಲವೆಂದು ಗುರುತಿಸುತ್ತೇವೆ. ಇತಿಹಾಸದ ಮೂಲಾಧಾರಗಳನ್ನು ಎರಡು ಗುಂಪುಗಳಾಗಿ ವಿಂಗಡಿಸಬಹುದು. ಅವುಗಳೆಂದರೆ ಪ್ರಾಕ್ತನ ಅಥವಾ ಪುರಾತತ್ವ ಮೂಲಾಧಾರಗಳು. ಇನ್ನು ಎರಡನೇದಾಗಿ ಸಾಹಿತ್ಯದ ಆಧಾರಗಳು. ಪ್ರಾಕ್ತನ ಮೂಲಾಧಾರಗಳಲ್ಲಿ ಮುಖ್ಯವಾಗಿ ಉತ್ಖನನ ಸಂದರ್ಭದಲ್ಲಿ ದೊರೆತಂಥ ಮಡಿಕೆ ಚೂರುಗಳಾಗಬಹುದು ಅಥವಾ ಆಯುಧಗಳು, ಜೇಡಿಮಣ್ಣಿನ ಮೂರ್ತಿಗಳು, ಇತರ ವಸ್ತುಗಳನ್ನು ಪ್ರಾಕ್ತನ ಮೂಲಾಧಾರಗಳೆಂದು ಕರೆಯಲಾಗುತ್ತದೆ. ಇನ್ನು ಸಾಹಿತ್ಯದ ಮೂಲಾಧಾರಗಳೆಂದರೆ ಆ ಕಾಲದ ಕವಿಗಳು ಅಥವಾ ಯಾತ್ರಿಕರು ರಚಿಸಿದಂಥ ಕೃತಿಗಳನ್ನು ಸಾಹಿತ್ಯದ ಮೂಲಾಧಾರಗಳೆಂದು ಕರೆಯಲಾಗುತ್ತದೆ. ಮುಂದಿನ ಪ್ರಶ್ನೆ, ರಾಜತರಂಗಿಣಿ ಕೃತಿಯ ಕರ್ತೃ ಯಾರು? ಸರಿಯಾದ ಉತ್ತರ ಕಲ್ಲನ. ರಾಜತರಂಗಿಣಿ ಕೃತಿಯು ಕಾಶ್ಮೀರಿ ಕವಿಯಾದ ಕಲ್ಲನನಿಂದ ರಚಿಸಲ್ಪಟ್ಟಿತು. ಈ ಒಂದು ಕೃತಿಯು ಕಾಶ್ಮೀರದ ಚರಿತ್ರೆಯನ್ನು ಹೇಳುವಂಥ ಕೃತಿಯಾಗಿದೆ. ಇನ್ನು ಬಿಲ್ಲನನು ವಿಕ್ರಮಾಂಕದೇವ ಚರಿತ್ರೆ ಎಂಬ ಕೃತಿಯನ್ನು ರಚಿಸುತ್ತಾನೆ. ವಿಶಾಖದತ್ತನು ಮುದ್ರಾ ರಾಕ್ಷಸ ಬರೆದರೆ ಕಾಳಿದಾಸನು ರಘುವಂಶ, ಮಾಳವಿಕಾಗ್ನಿಮಿತ್ರ, ವಿಕ್ರಮೋರ್ವಶೀಯ ಎಂಬ ಕೃತಿಗಳನ್ನು ರಚಿಸುತ್ತಾನೆ. ಮುಂದಿನ ಪ್ರಶ್ನೆ, ನ್ಯಾಚುರಲ್ ಹಿಸ್ಟೋರಿಯಾ ಈ ಕೃತಿಯ ಕರ್ತೃ ಯಾರು? ಸರಿಯಾದ ಉತ್ತರ ಪ್ಲಿನಿ. ಪ್ಲಿನಿ ಎಂಬ ರೋಮನ್ ಇತಿಹಾಸಕಾರ ನ್ಯಾಚುರಲ್ ಹಿಸ್ಟೋರಿಯಾ ಎಂಬ ಗ್ರಂಥವನ್ನು ಬರೆಯುತ್ತಾನೆ. ಈ ಗ್ರಂಥವು ಭಾರತ ಮತ್ತು ರೋಮ್ಗಳ ನಡುವಿನ ವ್ಯಾಪಾರದ ಸಂಬಂಧ ಮತ್ತು ರಾಜಕೀಯ ಸ್ಥಿತಿಯ ಕುರಿತು ತಿಳಿಸುತ್ತದೆ. ಇನ್ನು ಹುಯೆನ್ತ್ಸಾಂಗನು ಶಿಯುಕಿ ಎಂಬ ಕೃತಿಯನ್ನು ರಚಿಸಿದರೆ, ಪಾಹಿಯನು ಗೊಕೊಕ್ಕಿ ಎಂಬ ಕೃತಿಯನ್ನು ರಚಿಸುತ್ತಾನೆ. ಟಾಲಿಮೆಯು ಗ್ರೀಕ್ ಇತಿಹಾಸಕಾರನಾಗಿದ್ದು, ಈತನು ಜಿಯಾಗ್ರಫಿ ಎಂಬ ಕೃತಿಯನ್ನು ರಚಿಸಿದ್ದಾನೆ. ಈ ಕೃತಿಯು ಪ್ರಾಚೀನ ಭಾರತದ ವಾಣಿಜ್ಯ ಸಂಬಂಧಗಳ ವಿವರವನ್ನು ನೀಡುತ್ತದೆ. ಮುಂದಿನ ಪ್ರಶ್ನೆ, ಪ್ಯಾಲಿಯೋಲಿಥಿಕ್ ಏಜ್ ಎಂದರೆ? ಸರಿಯಾದ ಉತ್ತರ ಹಳೆ ಶಿಲಾಯುಗ. ಹಳೆ ಶಿಲಾಯುಗವನ್ನು ಪ್ಯಾಲಿಯೋ ಎಂದರೆ ಗ್ರೀಕ್ ಭಾಷೆಯಲ್ಲಿ ಹಳೆಯದು ಎಂದು ಕರೆಯುತ್ತಾರೆ. ಲಿಥಿಕ್ ಎಂದರೆ ಶಿಲೆ ಎಂದು ಅರ್ಥವಾಗುತ್ತದೆ. ಹಾಗಾಗಿ ಪ್ಯಾಲಿಯೋಲಿಥಿಕ್ ಎಂದರೆ ಹಳೆ ಶಿಲಾಯುಗ ಎಂದು ಕರೆಯಬಹುದಾಗಿದೆ. ಇನ್ನು ಮಧ್ಯ ಶಿಲಾಯುಗವನ್ನು ಮೀಸೋಲಿಥಿಕ್. ಮೀಸೋ ಎಂದರೆ ಮಧ್ಯ, ಲಿಥಿಕ್ ಎಂದರೆ ಶಿಲೆ, ಹಾಗಾಗಿ ಮೀಸೋಲಿಥಿಕ್ ಎಂದು ಕರೆಯಬಹುದಾಗಿದೆ. ಇನ್ನು ಹೊಸ ಶಿಲಾಯುಗವನ್ನು ನಿಯೋಲಿಥಿಕ್ ಏಜ್ ಎಂದು ಕರೆಯಲಾಗಿದೆ. ಮುಂದಿನ ಪ್ರಶ್ನೆ, ಹಳೆ ಶಿಲಾಯುಗದ ಮಾನವ ಬಳಸಿದ ಗಡುಸಾದ ಕಲ್ಲು ಯಾವುದು? ಸರಿಯಾದ ಉತ್ತರ ಕ್ವಾರ್ಟ್ಜೈಟ್. ಹಳೆ ಶಿಲಾಯುಗದ ಮಾನವನು ಕ್ವಾರ್ಟ್ಜೈಟ್ ಎಂಬ ಅತ್ಯಂತ ಗಡುಸಾದ ಕಲ್ಲನ್ನು ಬಳಸಿದನು. ಇದೊಂದು ಮರಳು ಶಿಲೆಯಾಗಿದ್ದು ಅತ್ಯಂತ ಗಡುಸಾದ ಕಲ್ಲಾಗಿತ್ತು. ಇನ್ನು ಮಧ್ಯ ಶಿಲಾಯುಗದ ಮಾನವನು ಕ್ಯಾಲ್ಸಿಡಿನಿ ಎಂಬ ಕಲ್ಲನ್ನು ಬಳಸುತ್ತಾನೆ. ಇನ್ನು ಹೊಸ ಶಿಲಾಯುಗದ ಮಾನವನು ಕ್ವಾರ್ಟ್ಜೈಟ್ ಜೊತೆಗೆ ಕ್ಯಾಲ್ಸಿಡಿನಿ ಎಂಬ ಎರಡು ಕಲ್ಲುಗಳನ್ನು ಬಳಸುತ್ತಾನೆ. ಮುಂದಿನ ಪ್ರಶ್ನೆ, ಹರಪ್ಪ ನಿವೇಶನವು ಈ ನದಿಯ ದಡದಲ್ಲಿದೆ.
ಸರಿಯಾದ ಉತ್ತರ ರಾವಿ ನದಿ. ಈಗಿನ ಪಾಕಿಸ್ತಾನದ ಪಶ್ಚಿಮ ಪಂಜಾಬ್ನ ಮಾಂಟೆಗೋಮರಿ ಜಿಲ್ಲೆಯಲ್ಲಿ ಈ ಒಂದು ನಿವೇಶನವು ಕಂಡುಬರುತ್ತದೆ. ಮುಂದಿನ ಪ್ರಶ್ನೆ, ಸಿಂಧಿ ಭಾಷೆಯಲ್ಲಿ ಮೊಹೆಂಜೊದಾರೋ ಎಂದರೆ? ಸರಿಯಾದ ಉತ್ತರ ಮಡಿದವರ ದಿಬ್ಬ. ಸಿಂಧಿ ಭಾಷೆಯಲ್ಲಿ ಮೊಹೆಂಜೊದಾರೋ ಎಂದರೆ ಮಡಿದವರ ದಿಬ್ಬ ಎಂಬ ಅರ್ಥವನ್ನು ನೀಡುತ್ತದೆ. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಸಿಂಧೂ ನಾಗರಿಕತೆಯ ಜನರ ಹಡಗುಕಟ್ಟೆಯಾಗಿತ್ತು? ಸರಿಯಾದ ಉತ್ತರ ಲೋಥಲ್. ಲೋಥಲ್ ಇದು ಸಿಂಧೂ ನಾಗರಿಕತೆಯ ಜನರ ಪ್ರಮುಖ ಹಡಗುಕಟ್ಟೆಯಾಗಿತ್ತು. ಇನ್ನು ಮೊಹೆಂಜೊದಾರೋದಲ್ಲಿ ಸ್ನಾನದ ಕೊಳ ದೊರೆತಿದೆ ಮತ್ತು ದೊಡ್ಡದಾದ ಉಗ್ರಾಣ ಕೂಡ ದೊರೆತಿದೆ. ಇನ್ನು ಧೋಲವೀರ ಇದು ಇತ್ತೀಚೆಗೆ ವಿಶ್ವಸಂಸ್ಥೆಯ ಪಾರಂಪರಿಕ ಪಟ್ಟಿಗೆ ಸೇರಿದ ಸ್ಥಳವಾಗಿದೆ. ಮುಂದಿನ ಪ್ರಶ್ನೆ, ಸಿಂಧೂ ಜನರ ಪ್ರಧಾನ ದೇವತೆ ಎಂದರೆ? ಸರಿಯಾದ ಉತ್ತರ ಮಾತೃದೇವತೆ. ಸಿಂಧೂ ಜನರು ಮಾತೃದೇವತೆಯನ್ನು ಪ್ರಧಾನ ದೇವತೆಯೆಂದು ಪೂಜಿಸುತ್ತಿದ್ದರು. ಅದರ ಜೊತೆಗೆ ಪಶುಪತಿಯನ್ನು ಕೂಡ ಇವರು ಆರಾಧಿಸುತ್ತಿದ್ದರು. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭ ದಿನ.